ಸರ್ಕಾರಿ ಅಧಿಕಾರಿಗಳು ಯಾವುದೇ ಹುದ್ದೆಯಲ್ಲಿರಲಿ ಅವರು ಒತ್ತಡಕ್ಕೆ ಮಣಿದು ಕೆಲಸ ಮಾಡಬಾರದು. ಹೀಗೆ ಮಾಡೋದ್ರಿಂದ ಮುಂದೆ ತೊಂದರೆಗೆ ಒಳಗಾಗುವ ಅಪಾಯವಿದೆ. ಈ ನಿಟ್ಟಿನಲ್ಲಿ ನಿಯಮಾವಳಿಯಂತೆ ಸೌಜನ್ಯದಿಂದ ಕಚೇರಿ ಕೆಲಸವನ್ನ ಮಾಡುವಂತೆ ಮಂಗಳೂರು ಲೋಕಾಯುಕ್ತ ಉಪಾಧೀಕ್ಷಕ ವಿಜಯ್ ಪ್ರಸಾದ್ ಹೇಳಿದರು. ಅವರು ಪುತ್ತೂರು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕೇಂದ್ರ ಸರ್ಕಾರದ ಜಾಗೃತ ಭಾರತ ಸಮೃದ್ಧ ಭಾರತ ಘೋಷಣೆಯಡಿ ಲೋಕಾಯುಕ್ತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಜಾಗೃತಿ ಅರಿವು 2020 ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಲಂಚ ಪಡೆಯುವುದು ಮಾತ್ರ ಭ್ರಷ್ಟಾಚಾರವಲ್ಲ, ಕಚೇರಿಗೆ ಸಮಯಕ್ಕೆ ಸರಿಯಾಗಿ ಹಾಜರಾಗದೇ ಇರುವುದು, ಸಾರ್ವಜನಿಕರ ಕೆಲಸವನ್ನ ವಿಳಂಬ ಮಾಡುವುದು ಕೂಡ ಭ್ರಷ್ಟಾಚಾರದಷ್ಟೇ ಕರ್ತವ್ಯ ಲೋಪದ ಅಪರಾಧವಾಗುತ್ತೆ. ಯಾವುದೇ ಅಧಿಕಾರಿಯ ವಿರುದ್ಧ ಸಾರ್ವಜನಿಕರು ದೂರು ನೀಡಿದ ಮಾತ್ರಕ್ಕೆ ಅವರು ಅಪರಾಧಿಯಾಗುವುದಿಲ್ಲ. ತನಿಖೆಯಲ್ಲಿ ಸಾಬೀತಾದರೆ ಮಾತ್ರ ಅವರು ಅಪರಾಧಿಯಾಗುತ್ತಾರೆ. ತನ್ನದಲ್ಲದ ಕೆಲಸವನ್ನ ಮಾಡಿ ತನ್ನ ಕೆಲಸವನ್ನ ಮಾಡದೇ ಇರುವುದು ಕೂಡ ನಿಯಮಾವಳಿಗೆ ವಿರುದ್ಧವಾಗುತ್ತದೆ ಎಂದು ಹೇಳಿದರು. ಒಂದು ಲಂಚ ತಗೊಳ್ಳುವಂತದ್ದು ಮಾತ್ರ ಭ್ರಷ್ಟಾಚಾರ ಅಂತ ಹೇಳಲಿಕ್ಕಾಗಲ್ಲ. ಭ್ರಷ್ಟಾಚಾರ ಅಂತ ಹೇಳುವಂತ ವ್ಯಾಖ್ಯಾನವನ್ನ ನಾವು ನೋಡ್ತಾ ಹೋದ್ರೆ ಅದು ಬಹಳಷ್ಟು ವ್ಯಾಪಕವಾಗಿರ್ತದೆ. ಯಾಕೆ ಸರ್ಕಾರಿ ನೌಕರರ ಮೇಲೆ ಈ ಒಂದು ಆಪಾದನೆಗಳು ಬರ್ತವೆ? ಭ್ರಷ್ಟಾಚಾರಿಗಳು ಅಥವಾ ಇವರು ಈ ರೀತಿಯಾಗಿ ಕೆಲಸಗಳನ್ನ ಮಾಡ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ ಅಂತ ಹೇಳುವಂತದ್ರಲ್ಲಿ ಮುಖ್ಯವಾಗಿ ಕೆಲವೊಂದು ಕಂಡುಕೊಂಡಂತ ಅಂಶಗಳನ್ನ ತಮಗೆ ಒಂದು ಕಿವಿ ಮಾತಿನ ರೂಪದಲ್ಲಿ, ಸೂಚನೆ ರೂಪದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಸರ್ಕಾರಿ ಅಧಿಕಾರಿಗಳಾದ ನಾವು ಕಚೇರಿಯಲ್ಲಿ ಸಮಯವನ್ನ ಪಾಲನೆ ಮಾಡುವಂತದ್ದು, ಎಲ್ಲಾ ಸರ್ಕಾರಿ ಕಚೇರಿಗಳಿಗೆ ಒಂದು ಸಮಯದ ಪಾಲನೆ ಮಾಡುವಂತದ್ದು. ಈ ಸಂದರ್ಭ ವೇದಿಕೆಯಲ್ಲಿ ಪುತ್ತೂರು ಉಪವಿಭಾಗದ ಸಹಾಯಕ ಕಮಿಷನರ್ ಡಾಕ್ಟರ್ ಯತೀಶ್ ಉಳ್ಳಾಲ್, ಪುತ್ತೂರು ತಾಲೂಕ್ ಪಂಚಾಯತ್ ಅಧ್ಯಕ್ಷ ಕೆ ರಾಧಾಕೃಷ್ಣ ಬೋರ್ಕರ್, ತಾಲೂಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ, ನಗರಸಭಾ ಪೌರಾಯುಕ್ತೆ ರೂಪಾ ಟಿ ಶೆಟ್ಟಿ ಉಪಸ್ಥಿತರಿದ್ದರು.